ಸೊಲ್ಮೆಲು ನಮ್ಮ ಕುಡ್ಲಾ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುಡ್ಲಾ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರನ್ನ ಬೇತೆ ಬೇತೆ ಬೇಡಿಕೆಲೆ ನಡಪಾದ ಕೊರಂದಿ ನೀಡಿದವರ ಗುರುವಾರ ಕಾರ್ಮಿಕ ಕೆಲಸದಕ್ಕಲು ಸಾಮೂಹಿಕ ರಜೆ ಪಾಡ್ದ ಪಾಲಿಕೆದ ಎದುರು ಪ್ರತಿಭಟನೆ ನಡಪಾಯಿರು ತನ್ಕುಲಿನ ಬೇತೆ ಬೇತೆ ಬೇಡಿಕೆಯನ್ನು ನಡಪಾದ ಕೊರಡುಂದು ಪಾಕ ವರ್ಷಲಿಡಿದು ಭಿನ್ನಾಯ್ತನ್ನೋ ಓಲೆ ಕೊರಂದು ಬತ್ತಂಡಲ ಸಂಬಂಧಪಟ್ಟಿನ ಅಧಿಕಾರಿಗಳು ಗುಮನ ಕೊರಂದಿ ನೀಡಿದವರ ಗುರುವಾರ ಕುಡ್ಲಾ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕ ಕೆಲಸದಕ್ಕಲು ಸಾಮೂಹಿಕ ರಜೆ ಪಾಡ್ದು ಏತು ದಿನಾದ ನಿಘಂಟದಾಂತಿನ ಪೊರುಂಬಾಟನು ಮಹಾನಗರ ಪಾಲಿಕೆದ ಎದುರು ಸುರುಮಲ್ತಿರು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಕೆಲಸದಕ್ಲಿನ ಸಂಘಲಿನ ಪರಿಷತ್ ನಿಲೆಟ್ ಭಿನ್ನಾಯ್ತನ್ನೋ ಓಲೆಲಿನ ಮಂತ್ರಿಯರು ನಗರಾಭಿವೃದ್ಧಿ ಕಾರ್ಯಂತಿರು ನಗರಾಭಿವೃದ್ಧಿ ಇಲಾಖೆಗೆ ಸಂದಾತಂಡು ಐಕ್ ದಾಲ ಗುಮನ ಕೊರಂದಿ ನೀಡಿದವರ ಪ್ರತಿಭಟನೆ ನಡಪಾದನೆಂದು ಪ್ರತಿಭಟನಾಗಾರರು ದೂರಿಯರು ಪ್ಲೇ ಕಾರ್ಡ್ ಲೇನು ಪತ್ತೊಂದು ಪಾಲಿಕೆ ಎದುರು ಧರಣಿ ನಡಪಾಯಿರು ಅಂಬೇಡ್ಕರ್ ಬೊಕ್ಕ ಗಾಂಧೀಜಿಯರ್ನ ಪಟಕು ಪುರ್ಪ ಅರ್ಪಣೆ ಮಲ್ತಿರು ದ್ವೇ ಪೊರ್ತುಡು ಪೌರ ಕಾರ್ಮಿಕರು ಪ್ರತಿಜ್ಞೆ ಮಲ್ತಿರು ಪೌರ ಕೆಲಸದಕ್ಲೆಗ್ ಆರೋಗ್ಯ ಸಂಜೀವಿನಿ ಯೋಜನೆ ಸೇರಿನಂಚ ಮತ ಸವಲತ್ತುಲೇನು ಕೊರಡುಂದು ಎಸ್ಕೆ ಮುನ್ಸಿಪಲ್ ಎಂಪ್ಲಾಯೀಸ್ ಯೂನಿಯನ್ ಗುರ್ಕಾರ್ಯರು ಬಾಲು ಒತ್ತಾಯ ಮಲ್ತಿರು ಒತ್ತು ಗುರ್ಕಾರ್ಯರು ದೇವೇಂದ್ರಪ್ಪ ಪರಾರಿ ಪ್ರಧಾನ ಕಾರ್ಯಂತಿರು ಭಾಸ್ಕರ ಕಾರ್ಯಂತಿರು ಶ್ರೀನಿವಾಸ ಗಟ್ಟಿ ಮತ ಪದಾಧಿಕಾರಿಗಳು ಸದಸ್ಯರು ಧರಣಿಡು ಪಾಲ್ಗೊಂಡಿರು. ಇನ್ನು ಮುಂಬರುವ ದಿನಗಳಲ್ಲಾದರೂ ನಮಗೆ ಸಿಎಂಆರ್ ತಿದ್ದುಪಡಿ ಆಗಬೇಕು, ನಂತರ ಪ್ರಮೋಷನ್ಗೆ ಅವಕಾಶ ಮಾಡಿಕೊಡಬೇಕು. ಅದೇ ರೀತಿ ನಾವು ನಮ್ಮ ಪಾಲಿಕೆಯ ನೌಕರರು, ಅದು ಪೌರ ಕಾರ್ಮಿಕರಾಗಿರ್ಬೋದು, ನಾವೆಲ್ಲರೂ ಕೂಡ ನಾವು ಸೇವೆಯನ್ನು ಕೊಡುವಂಥದ್ದು, ಹುಟ್ಟಿನಿಂದ ಸಾಯುವವರೆಗೆ ಎಲ್ಲವನ್ನ ನಾವು ನೀಡುವಂತಹ ಒಂದು ವ್ಯವಸ್ಥೆ ನಮ್ಮಲ್ಲಿದೆ. ಉದಾಹರಣೆಗೆ ಕಸ ವಿಲೇವಾರಿ ಇರ್ಬೋದು, ಬರ್ತ್ ಸರ್ಟಿಫಿಕೇಟ್ ಇರ್ಬೋದು, ಡೆತ್ ಸರ್ಟಿಫಿಕೇಟ್ ಇರ್ಬೋದು, ನೀರು, ರೋಡು, ಚರಂಡಿ ಎಲ್ಲವನ್ನ ನಾವು ನಿಭಾಯಿಸುವವರು. ಕಡೆಗೆ ನಮಗೆ ಭದ್ರತೆ ಇಲ್ಲದಂತಹ ಪರಿಸ್ಥಿತಿ ಒದಗಿ ಬಂದಿದೆ. ಪ್ರತಿಯೊಂದು ತಾಲೂಕು ಅಗ್ನಿಶಾಮಕ ಸ್ಟೇಷನ್ ಕಟ್ಟಣ ಯೋಜನೆ ಇದ್ದದು ಮುಪ್ಪನಲ್ಪ ಸ್ಟೇಷನ್ ಹಂತ ಹಂತವಾದ ಮಂಜೂರು ಮಲ್ತದೆಂದು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಪಂತೇರು ಉಳ್ಳಾಲ ತಾಲೂಕುದ ಕಂಬಳಪದ ಉಡುಪೊಸ ಅಗ್ನಿಶಾಮಕ ಸ್ಟೇಷನ್ಗೆ ಶಿಲಾನ್ಯಾಸ ನಡಪಾದ ಅರ್ಪಾತಿರಿಯರು. ಉಳ್ಳಾಲ ತಾಲೂಕುದ ಪಜೀರ್ ಕಂಬಳಪದೌಡು ಪೊಸದಾದ ಕಟ್ಟರೆ ಉಪ್ನ ಅಗ್ನಿಶಾಮಕ ಸ್ಟೇಷನ್ಗೆ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಶಿಲಾನ್ಯಾಸ ಮಲ್ತದ ಕಟ್ಟಣ ಕಾರ್ಯಗೂ ಚಾಲನೆ ಕುರಿಯರು. ಗೃಹ ಮಂತ್ರಿಯರು ಈ ಪೊರ್ತುಡು ಪಾತಿರ್ದ ಪ್ರತಿಯೊಂದು ತಾಲೂಕುಡ್ಲ ಅಗ್ನಿಶಾಮಕ ಸ್ಟೇಷನ್ ಕಟ್ಟಣ ಯೋಜನೆ ಇತ್ತದ ಇದುಂಬೆ 200 ಹೆಚ್ಚ ಸ್ಟೇಷನ್ ರಾಜುಡಿತದ ನನ್ನಲ ಮುಪ್ಪನಲ್ಪ ಸ್ಟೇಷನ್ ಹಂತ ಹಂತವಾದ ಮಂಜೂರು ಮಲ್ತದಂಡ ಉಳ್ಳಾಲ ತಾಲೂಕುಡು ಶಿಲಾನ್ಯಾಸ ಮಲ್ತದಂಡ. ದಕ್ಷಿಣ ಕನ್ನಡ ಜಿಲ್ಲೆದ ಮುಲ್ಕಿ ಬೊಕ್ಕ ಕಡಬ ತಾಲೂಕುಡ್ಲ ಅಗ್ನಿಶಾಮಕ ಸ್ಟೇಷನ್ ಬೇಗ ಕಟ್ಟರೆ ಉಂಡೊಂದು ಪಂಡೆರು. ರಾಜ್ಯ ವಿಧಾನಸಭೆತ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಗುರ್ಕಾರ್ಮಿ ವಹಿಸದಿದ್ದರು. ಅಗ್ನಿಶಾಮಕ ಇಲಾಖೆದ ಒತ್ತು ನಿರ್ದೇಶಕರು ಈಶ್ವರ ನಾಯಕ್, ಮೂಡಾ ಗುರ್ಕಾರ್ಯರು ಸದಾಶಿವ ಉಳ್ಳಾಲ, ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ ಕಾರ್ಯಕ್ರಮಟು ಪಾಲ್ಗೊಂಡಿರು. ಈ ಭಾಗದಲ್ಲಿ ಶಾಂತಿ ಕೆಡಬಾರದು. ಉಳ್ಳಾಳ ಕ್ಷೇತ್ರದಲ್ಲಿ ಯಾವುದೋ ಅಂತ ಘಟನೆ ಇಲ್ಲಿವರೆಗೂ ಕಳೆದ 2 ವರ್ಷದಲ್ಲಿ ಯಾವುದೋ ಆಗಲಿಲ್ಲ. ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ ಖಾದರ್ ಸಾಹೇಬ್ರಿಗೂ, ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ, ಸಾರ್ವಜನಿಕರಿಗೆ ಅಭಿನಂದನೆ ದಯಮಾಡಿ ನೀವು ಅದನ್ನ ಕಾಪಾಡಿಕೊಳ್ಳಿ. ನಾವೆಲ್ಲ ಇಲ್ಲಿ ಶಾಶ್ವತವಾಗಿ ಇರೋದಿಲ್ರಿ. ಇವತ್ತು ಹುಟ್ಟುತ್ತೇವೆ, ನಾಳೆ ಹೋಗ್ತೇವೆ. ಮನುಷ್ಯ ಯಾವನು ಶಾಶ್ವತವಾಗಿ ಇಲ್ಲಿ ಇರೋದಿಲ್ಲ. ಮಂಗಳೂರು ತಾಲೂಕಿನ ಬಲ್ ಹತ್ತಿರದಲ್ಲಿದ್ದೇವೆ. ನಮ್ಗೆ ಉಳ್ಳಾಲ, ಕಲ್ಲಾಪ, ಉಳ್ಳಾಲ, ಕೋಟೆಕಾರ್, ಚಂಬುಕಟ್ಟೆ, ಕುತ್ತಾರ್, ದೇಲಕಟ್ಟೆ ತನಕ ಕೂಡ ನಮ್ಗೆ ಏನಾದ್ರು ಅವಘಡ ಆಗ್ಬಾರ್ದು. ಆದ್ರೆ ನಂಗೆ ಮಂಗಳೂರು ನೇರವಾಗಿ ಅದು ಹತ್ತಿರ ಆಗ್ತದೆ. ಈಗ ನಾವು ಮುಡಿಪು ಸಚಿವದಿಂದ ಇವತ್ತು ಬರೋ ಇದು ಸೆಂಟರ್ ಆಗ್ತದೆ. ನಮ್ಗೆ 2 ಪ್ರದೇಶದ ಕೂಡ ಇವತ್ತು ನಮ್ಗೆ ಸಮರ್ಪಕವಾಗಿ ಇದನ್ನು ಉಪಯೋಗ ಮಾಡುವ ಆದ ಕಾರಣ ಇದು ನಾವು ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಇವತ್ತು ಇದನ್ನು ಈ ಒಂದು ಸ್ಥಳ ಗುರುತಿಸಿಕೊಂಡು ಇದಕ್ಕೆ ನಾವಿಲ್ಲಿ ಚಾಲನೆ ನಾವು ಇವತ್ತು ಮಾಡುವಂತದ್ದು. ರಾಜ್ಯ ಸರ್ಕಾರ ಆವಡು ಕೇಂದ್ರ ಸರ್ಕಾರ ಆವಡು ಒವುಲ ಬೆನ್ಪುನ ವರ್ಗುಲಿಗೂ ಒವ್ವೇ ಸವಲತ್ತು ಒದಗಾದಿಚಿಂದ ಕಾರ್ಮಿಕ ನಾಯಕಿ ಈಶ್ವರಿ ಪಂತೇರು ಅಕ್ಷರ ದಾಸೋಹ ಕೆಲಸದಕ್ಲಿನ ಸಂಘ ಪುತ್ತೂರು ಸಹಾಯಕ ಕಮಿಷನರ್ ಆಫೀಸ್ ಕೈತಲ್ ನಡಪಾಯಿನ ಪ್ರತಿಭಟನೆ ಅರ್ಪಾತಿರಿಯರು. ಬೆನ್ಪುನ ವರ್ಗದ ಅಖಿಲ ಭಾರತ ಸಾರ್ವತ್ರಿಕ ಸ್ಟ್ರೈಕ್ ದಳೆಕೊಡು ಬೇತೆ ಬೇತೆ ಬೇಡಿಕೆಯನ್ನು ದುಂಬುದಿದ ಅಕ್ಷರ ದಾಸೋಹ ಕೆಲಸದಕ್ಲಿನ ಸಂಘದಕ್ಕಲು ಪುತ್ತೂರು ಸಹಾಯಕ ಕಮಿಷನರ್ ಆಫೀಸ್ ಕೈತಲ್ ಪ್ರತಿಭಟನೆ ನಡಪಾಯಿರು. ಕಾರ್ಮಿಕ ನಾಯಕಿ ಈಶ್ವರಿ ಪಾತಿರ್ದು ರಾಜ್ಯ ಸರ್ಕಾರ ಆವಡು ಕೇಂದ್ರ ಸರ್ಕಾರ ಆವಡು ಬೆನ್ಪುನ ವರ್ಗುಲೆಗೂ ಒವ್ವೇ ಸವಲತ್ತು ಒದಗಾದಿಜಿ ಇತ್ತ ಕಾನೂನು ಕಾಯ್ದೆಲು ಜಾರಿ ಆಂಡ ಎಂಕ್ಲೆಗೆ ತಿಕ್ಕುನ ಸಂಬಳ ಬೋನಸ್ ಸಮಾನ ಸಂಬಳದ ಹಕ್ಕಲಿನ ಕಳೆವನುವ
ಮಿತ್ತಗ ಸರ್ಕಾರ ಎಂಚಿನ ಮಲ್ತನಲ ಒತ್ತು ನೋಡು ಅವಿಡ್ದು ಸರ್ಕಾರ ನಿಕ್ಲಿನ ಶೋಷಣೆ ಮಲ್ಪನ ಕುಲಿ ಎಂಕುಲೊಂದು ಸಾರ್ವಜನಿಕವಾದ ಪನ್ಪನಂಚ ಆತನಂದು ಪಂಡೇರು. ಜಿಲ್ಲಾ ನಾಯಕರು ಶ್ಯಾಮರಾಜ್ ಪಟ್ರಮೆ, ಅಕ್ಷರ ದಾಸೋಹ ಕೆಲಸದ ಸಂಘ ಪುತ್ತೂರು ಘಟಕದ ಗುರ್ಕಾರ್ದಿ ರಂಜಿತಾ, ಪ್ರಧಾನ ಕಾರ್ಯಂತರು ಲತಾ, ಸುಳ್ಯ ಸಂಘದ ಗುರ್ಕಾರ್ದಿ ರೇವತಿ, ಕಾರ್ಯಂತರು ಸುಲೋಚನಾ, ಕಡಬ ಸಂಘದ ಗುರ್ಕಾರ್ದಿ ವಿಜಯಲಕ್ಷ್ಮಿ, ಕಾರ್ಯಂತರು ಭವ್ಯ, ಕಾರ್ಮಿಕ ನಾಯಕರು ಜನಾರ್ದನ ಪುತ್ತೂರು, ದಾಮೋದರ, ಅಕ್ಷರ ದಾಸೋಹ ಕೆಲಸದ ಸಂಘದ ಸದಸ್ಯರು ಪ್ರತಿಭಟನೆಡು ಪಾಲ್ಗೊಂಡಿದ್ದರು. ಅದೆಷ್ಟು ಹಕ್ಕುಗಳಿದಾವೆ ನಮಗೆ ಕೊಡ್ಬೇಕಂತ ನಮ್ಗೆ ನಮ್ಮ ಏನಾದ್ರೂ ಕಾನೂನು ಸವಲತ್ತು ನಮಗೆ ಸಿಗದಿದ್ರೆ ಆ ಮೂಲಕ ನಮಗೆ ಕೇಳುವ ಹಕ್ಕುಗಳೇನಿತ್ತು ಅದನ್ನೆಲ್ಲವೂ ಕೂಡ ಇಲ್ಲದಾಗಿಸಿ ಹೋಗಿದೆ. ಯಾಕಂತ ಹೇಳಿದ್ರೆ ನೀವು ಸರ್ಕಾರ ಏನು ಮಾಡಿದ್ರು ಒಪ್ಪಿಕೊಳ್ಬೇಕು, ವಿರೋಧ ವ್ಯಕ್ತಪಡಿಸಬಾರ್ದು. ಅವ್ರು ಏನೆಲ್ಲ ಹೇಳ್ತಾರೆ ಅದನ್ನು ಅಪ್ಪಿಕೊಂಡು ಹೋಗ್ಬೇಕು. ನೀವು ಹೀಗೇನೆ ದುಡಿತಲೇ ಇರಬೇಕು. ನಿಮ್ಮ ಶೋಷಣೆಗಾರರು ನಾವು ಅಂತ ಹೇಳಿದ ಬಹಿರಂಗ ಸತ್ಯವನ್ನು ಇವತ್ತು ನಮ್ಮನ್ನು ಆಟ ಮಾಡಿದ ಎರಡು ಸರ್ಕಾರಗಳು ಕೂಡ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದ್ದೇವೆ. ಗುರು ಪುಣ್ಯಮೆ ಲೆಕ್ಕಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ವಿಶೇಷ ಗುರು ಪೂಜೆ ಗುರುವಾರ ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ಜನಾರ್ದನ ಪೂಜಾರಿಯರ್ನ ದುಂಬಾಳ್ತೆಡು ಗುರುವಾರ ನಡೆತಂಡ. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನ ತಾಪನೆಗೆ ಕಾರಣಕರ್ತುಲಾಯಿನ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲೆಗ್ ಗುರುವಾರ ಗುರು ಪುಣ್ಣಮೆದ ಲೆಕ್ಕಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನಡು ವಿಶೇಷ ಗುರು ಪೂಜೆ ನಡಪಾಯಿರು. ಕ್ಷೇತ್ರದ ಅಭಿವೃದ್ಧಿದ ಸಾರಥಿ ದುಂಬುದ ಕೇಂದ್ರದ ಮಂತ್ರಿ ಬಿ ಜನಾರ್ದನ ಪೂಜಾರಿ ದುಂಬಾಳ್ತೆಡು ಈ ಕಾರ್ಯಕ್ರಮ ನಡೆತಂಡ. ಮಾಲತಿ ಜೆ ಪೂಜಾರಿ, ಕ್ಷೇತ್ರಾಡಳಿತ ಸಮಿತಿ ಗುರುಕಾರ್ಯರು ಎಚ್ಎಸ್ ಜಯರಾಜ್ ಸೋಮಸುಂದರಂ, ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಕ್ಷೇತ್ರದ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ನಾಯಕರಾಯನ ಹರೀಶ್ ಕುಮಾರ್, ಕೃತಿನ್ ಅಮೀನ್, ಶಶಿಧರ ಹೆಗ್ಡೆ, ಕ್ಷೇತ್ರದ ಭಕ್ತರು ಪಾಲ್ಗೊಂಡಿರು. ಈ ಪೊರ್ತುಡು ಪದ್ಮರಾಜ್ ಆರ್ ಪೂಜಾರಿ ಪಾತಿರ್ದು ಒಂಜೇ ಜಾತಿ ಒಂಜೇ ಮತ ಒಂಜೇ ದೇವೇರು ಪಂಪನ ಸಂದೇಶನು ಕೊರ್ನ ನಮ್ಮ ಮಾತ ದೇವೇರಿನ ಜೋಕುಲೊಂದು ಸಾರ್ನ ನಾರಾಯಣ ಗುರುಕ್ಲೇನು ಎನ್ನದು ಅರೆಗು ಗುರುಪೂಜೆ ಸಂದಾತಂಡು. ನಾರಾಯಣ ಗುರು ಬೊಕ್ಕ ಕ್ಷೇತ್ರದ ಮಾತಾಶಕ್ತಿಲು ಮಾತಿರೆಗ್ಲ ಎಡ್ಡೆ ಮಲ್ಪಡಂದು ಪ್ರಾರ್ಥನೆ ಸಂದಾದಾನ್ ಪಂಡಿರು. ಎಂಕಲ ಗುರುವಾದಿತ್ತಿನ ಅರೆಗೀನಿ ಗುರುವಂದನೆ ಮಲ್ಪೆರ ಎಂಕುಲು ಮೂಲು ಮಾತೆಲ್ಲ ಸೇರಿದ. ಹಿಂದೂ ಧರ್ಮದಲ್ಲಿ ಒಂದು ಪವಿತ್ರವಾದಂಥ ದಿವಸ ಗುರು ಪೂರ್ಣಿಮೆ. ಇವತ್ತು ಜಗದ್ಗುರು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಜಗತ್ತಿಗೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ಸಂದೇಶವನ್ನು ಕೊಟ್ಟು ಎಲ್ಲರೂ ಕೂಡ ದೇವರ ಮಕ್ಕಳು, ನಾವೆಲ್ಲರೂ ಆ ದೇವರ ಅನುಗ್ರಹದಿಂದ ಎಲ್ರಿಗೂ ಒಳ್ಳೆಯದಾಗಬೇಕೆನ್ನುವ ಒಂದು ದೃಷ್ಟಿಯಿಂದ ಕೇರಳದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿ ಈ ಯಾರಿಗೆ ಹಿಂದುಳಿದ ವರ್ಗದವರಿಗೆ ದೇವಸ್ಥಾನ ಪ್ರವೇಶ ಇಲ್ಲದ ಸಮಯದಲ್ಲಿ ನಾವೇ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ದೇವರ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಜಗದ್ಗುರು ಯಾರು ಅಂತ ಕೇಳಿದರೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅಮೃತ ಹಸ್ತದಿಂದ ಸ್ಥಾಪಿಸಲ್ಪಟ್ಟಂತಹ ಈ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇವತ್ತು ಆ ಗುರುಗಳಿಗೆ ಗುರುವಂದನೆ ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ಈ ಗುರುಪೂರ್ಣಿಮೆಯ ವಿಶೇಷ ದಿವಸ ವಿಶೇಷ ಪೂಜೆಯನ್ನು ನಾವು ಇಲ್ಲಿ ಏರ್ಪಾಡು ಮಾಡಿದ್ದು. ಕುಡ್ಲಾ ಗಾಂಧಿನಗರದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಜುಲೈ 13 ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿ ಪಂಪನ ವಿಷಯಗಳು ರಾಜಮಟ್ಟದ ವಿಚಾರ ಸಂಕಿರಣ ದಿವೊಂದೊಂದು ಡಾಕ್ಟರ್ ಜಯರಾಜ್ ಎನ್ ಪಂತೆರು. ಕುಡ್ಲಾ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಗುರು ಅಧ್ಯಯನ ಪೀಠದ ಗುರುಕಾರ್ಯರು ಡಾಕ್ಟರ್ ಜಯರಾಜ್ ಎನ್ ಕುಡ್ಲಾಡು ಸುದ್ದಿಗುಟ್ಟೋಡು ಪಾತಿರ್ದು ನಾರಾಯಣ ಗುರುಕ್ಲಿನ ಸಂದೇಶ ಸಾರುನ ರಾಜ್ಯಮಟ್ಟದ ವಿಚಾರ ಸಂಕಿರಣ ಒಂಜೇನು ಜುಲೈ 13 ಕುಡ್ಲಾ ಮಣ್ಣಗುಡ್ಡದ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜು ಅಟ್ಟಣೆ ಮಲ್ತದಂಡು. ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಆರ್ಥಿಕ ಪ್ರಗತಿ ಪಂಪನ ವಿಷಯಗಳು ಈ ಕಾರ್ಯಕ್ರಮ ನಡಪರೆ ಉಂಡು ಪಂಡೇರು. ಅಧ್ಯಯನ ಪೀಠ ಗೋಕರ್ಣನಾಥೇಶ್ವರ ಬರೋ ಸಂಸ್ಥೆಲು ಬೊಕ್ಕ ನಾರಾಯಣ ಗುರು ಧರ್ಮ ಪ್ರಸರಣ ಸೇವಾ ಟ್ರಸ್ಟ್ ದ ಜತೆ ಸೇರಿಗೆಡು
ವಿಚಾರಕೂಟ ನಡಪುಂಡು. ಜುಲೈ 13 ಐತಾರ ಕಾಂಡೆ ಒರ್ಮರೇಕ್ ವಿಧಾನ ಪರಿಷತ್ ಸದಸ್ಯರು ಬಿಕೆ ಹರಿಪ್ರಸಾದ್ ಉದಿಪನ ಮಲ್ಪುವೆರು. ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತುಕುಲಪತಿ ಪ್ರೊಫೆಸರ್ PL ಧರ್ಮ ಗುರುಕಾರ್ಮೆ ವಹಿಸುವೆರು. ವಿಚಾರಕೂಟೋಡು ಪ್ರೊಫೆಸರ್ ಕೆ ಚಿನ್ನಪ್ಪ ಗೌಡ, NAM ಇಸ್ಮಾಯಿಲ್, ಡಾ ಮೀನಾಕ್ಷಿ ರಾಮಚಂದ್ರ ವಿಚಾರಕೂಟೋಡು ವಿಷಯ ದುಂಬುದೀಪೇರು. ಮಧ್ಯ ನಡೆದು ಬೊಕ್ಕ ರಡ್ 25 ಒಂಜೇ ಜಾತಿ ಒಂಜೇ ಮತ ಒರಿಯೇ ದೇವೇರು ಪಂಪನ ವಿಷಯದ ಮಿತ್ತು ಮಾತಿರ್ಲಾ ಪಾಲ್ದಿತ್ತುನ್ನ ಪಾತ್ರಕತೆ ನಡಪರೆ ಉಂಡು ಡಾ ಜಯರಾಜ್ ಪಂಡಿರು. ವರ್ತಮಾನ ಕಾಲಘಟ್ಟದಲ್ಲಿ ಶ್ರೀ ನಾರಾಯಣ ಗುರುಗಳ ಸಂದೇಶ ಪ್ರಸ್ತುತತೆ ಎನ್ನುವ ವಿಷಯದ ಬಗ್ಗೆ 13/7/2025 ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಲ್ಲಿ ಏರ್ಪಡಿಸಲಾಗಿದೆ. ದಿನಾಂಕ 13/7/2025 ಆದಿತ್ಯವಾರ ಬೆಳಿಗ್ಗೆ 9:30ರಿಂದ ಸಂಜೆ 4 ಗಂಟೆಯವರೆಗೆ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಬೆಳಿಗ್ಗೆ 10:30ಕ್ಕೆ ವಿಧಾನ ಪರಿಷತ್ ಸದಸ್ಯ ಮಾನ್ಯ BK ಹರಿಪ್ರಸಾದ್ ಅವರು ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಪ್ರೊಫೆಸರ್ PL ಧರ್ಮ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. HS ಜಯರಾಜ್ ಸೋಮಸುಂದರ್ ರೇನ್ ದೇವಿರೆ ಕುದ್ರೋಳಿ ಕ್ಷೇತ್ರದ ಗುರ್ಕಾರ್ಯರಾದ ಮಲ್ತಿದ್ದರು ತಾನು ಮಲ್ತಿನಿ ಅತ್ತಂದು ಮಾಜಿ ಕೇಂದ್ರ ಮಂತ್ರಿ ಜನಾರ್ದನ ಪೂಜಾರಿ ಪಂತೇರು ಗುರುವಾರ ಗುರು ಪುಣ್ಯಮೆದ ಗುರು ಪೂಜೆದ ಪೊರ್ತುಡು 6 ಮಾಧ್ಯಮದ ಕ್ರೀಡ ಪಾತಿರಿಯರು. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿದ ಹೊಸ ಗುರುಕಾರ್ಯರಾದ HS ಜಯರಾಜ್ ಸೋಮಸುಂದರಂ ರೇಗು ಅಧಿಕಾರ ಕೊರನ ವಿಚಾರಗೂ ಸಂಬಂಧಪಟ್ಟದು ಕ್ಷೇತ್ರದ ಅಭಿವೃದ್ಧಿದ ಸಾರಥಿ P ಜನಾರ್ದನ ಪೂಜಾರಿ ಜವಾಬ್ ಕೊಡ್ತೇರು. ಹೊಸ ಗುರುಕಾರ್ಯರು HS ಜಯರಾಜರೇನು ತಾನು ಗುರುಕಾರ್ಯ ಮಲ್ತಿನಿ ಅತ್ತು ಕ್ಷೇತ್ರದ ಮಾತ ದೇವರು ಜಯರಾಜರೇನು ಗುರುಕಾರ್ಯ ಮಲ್ತಿದೇರು. ಜಯರಾಜ್ ದೇವರೇ ಕಡಪುರ್ದಿನ ನರಬಾಣಿ ಒಂದು ಸತ್ಯ ಒಂದು ಕೊಚ್ಚನ್ನ ಪಾತರ ಅತ್ತಂದು ಕೇಂದ್ರದ ದುಂಬದ ಮಂತ್ರಿಲ ಅದುಪ್ಪನ ಬಿ ಜನಾರ್ದನ ಪೂಜಾರಿ ತೆರಿಪಾದರು. ಕುದ್ರೋಳಿ ಕ್ಷೇತ್ರಡು ಗುರುವಾರ ನಡೆತಿನ ಗುರು ಪೂಜೆದ ಪೊರ್ತುಡು ಪೂಜಾರಿಯರು ಮಾಧ್ಯಮದ ಪ್ರತಿನಿಧಿಲೇನ ಒಟ್ಟುಗೂ ಪಾತಿರ್ದು ಈ ವಿಷಯ ತೆರಿಪಾಯರು. ಜಯರಾಜ್ ಸೋಮಸುಂದರ ಅಂದರೆ ಸೋಮಸುಂದರರ ಮಗ. ಇವರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ದು ನಾವಲ್ಲ. ಇಲ್ಲಿದ್ದ ಎಲ್ಲ ದೇವರುಗಳು ಅವರು ನೇಮಕ ಮಾಡಿದ ವ್ಯಕ್ತಿಯವರು. ಇವರನ್ನು ಪೂಜಾರಿಯವರು ಮಾಡಿದ್ದಾರೆ ಅಥವಾ ಇನ್ನೊಬ್ಬರು ಮಾಡಿದ್ದಾರೆ ಅಂತ ಟಿವಿಯವರು ನೀವು ದಯಮಾಡಿ ಇದನ್ನು ಹಾಗೆ ಹೇಳಬೇಡಿ. ಇವರನ್ನು ನೇಮಕ ಮಾಡಿದ್ದು ಇಲ್ಲಿಯ ಎಲ್ಲ ಸಮಸ್ತ ದೇವರು. ಇವರು ದೇವರು ಕಳಿಸಿದ ಮನುಷ್ಯ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಸತ್ಯ. ನೀವು ಇದನ್ನು ಈ ಸತ್ಯವನ್ನು ಜಗತ್ತಿಗೆ ನೀವು ತೋರಿಸಬೇಕಂತ ನಿಮ್ಮ ಹತ್ರ ಎಲ್ಲ ಟಿವಿಯವರ ಹತ್ರ ನಾನು ಭಾಳ ನಮ್ರ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಡುಬೈಲು ಜಗದೀಶ್ ಅಮೀನ್ ತಯಾರ್ ಮಲ್ತಿನ ನಿತಿನ್ ರೈ ಕುಕ್ವಳ್ಳಿ ನುಳಿಯಾಲ್ ನಿರ್ದೇಶನದ ಧರ್ಮದೈವ ತುಳು ಸಿನಿಮಾನು ಮಾತಿರ್ಲ ತೂದು ಪ್ರೋತ್ಸಾಹ ಕೊರಡೊಂದು ಸಿನಿಮಾ ನಟೆ ರಮೇಶ್ ರೈ ಕುಕ್ವಳ್ಳಿ ಸುದ್ದಿ ಕುಟ್ಟೋಡು ಕೇನೊಂದೇರು. ನಾಟಕ ಬೊಕ್ಕ ಸಿನಿಮಾ ಕಲಾವಿದರಾದ ಪುನಃ ರಮೇಶ್ ರೈ ಕುಕ್ಕುವಳ್ಳಿ ಕುಡ್ಲಡು ಸುದ್ದಿ ಕುಟ್ಟೋಡು ಪಾತಿರ್ದು ಧರ್ಮದೈವ ತುಳು ಸಿನಿಮಾದ ಬಗೆಟ್ ಮಾಹಿತಿ ಕೊರಿಯರು. ಕೃಷ್ಣವಾಣಿ ಪಿಕ್ಚರ್ಸ್ ಗುರ್ತಮೋರುಡು ನಿತಿನ್ ರೈ ಕುಕ್ಕುವಳ್ಳಿ ನಿರ್ದೇಶನೋಡು ನಡುಬೈಲು ಜಗದೀಶ್ ಅಮೀನ್ ಧರ್ಮದೈವ ಸಿನಿಮಾ ತಯಾರು ಮಲ್ತಿದೆರು. ಸಿನಿಮಾದ ಟೀಸರ್ ಸಿನಿಮಾ ತೂಪನಕ್ಲೆಗ್ ಮೆಚ್ಚುಗೆ ಪಡಿತುಂಡು. ಬೊಂಬಾಯಿ ಬೊಕ್ಕ ಪುತ್ತೂರುಡು ಸಿನಿಮಾದ ಪ್ರೀಮಿಯರ್ ಶೋನು ಬಾರಿ ಪುಗಾರ್ದಿರಿಂದ ಅರ್ಪಂಡೆರು. ಪ್ರಸಾದ್ ಕೆ ಶೆಟ್ಟಿ ಸಂಗೀತ ಕೊಡ್ತೇರು. ಶ್ರೀನಾಥ್ ಪಾವರ್ ಸಂಕಲನುಡು ಅರುಣ್ ರೈ ಪುತ್ತೂರು ಛಾಯಾಗ್ರಹಣುಡು ಇತ್ತದು ರಜಾಕ್ ಪುತ್ತೂರು ಚಿತ್ರಕಥೆ ಬರೆತೇರು. ಮುಖ್ಯ ಭೂಮಿಕೆಡು ತಾನುಲ್ಲೆ ರವಿ ಸ್ನೇಹಿತ್, ಚೇತನ್ ರೈ ಮಾಣಿ, ಸುರೇಶ್ ರೈ, ಪ್ರಕಾಶ್ ಧರ್ಮನಗರ, ದೀಪಕ್ ರೈ ಪಾಣಾಜೆ, ಸುಂದರೈ ಮಂದಾರ, ರಂಜನ್ ಬೋಳೂರು, ಮನೀಶ್ ಶೆಟ್ಟಿ ಸಿದ್ದಕಟ್ಟೆ, ರಕ್ಷಣ್ ಮಾಡೂರು ಇಂಚ ಪಾಕಜನ ಕಲಾವಿದರು
ಧರ್ಮದೈವ ಸಿನಿಮಾಡುಲ್ಲೇರು ಪ್ರತಿಯೊರಿಲ ಸಿನಿಮಾ ತೂದು ಧರ್ಮದೈವ ಸಿನಿಮಾ ಕೂಟಗೂ ಪ್ರೋತ್ಸಾಹ ಕೊರ್ಲೆಂದು ರಮೇಶ್ ರೈ ಕುಕ್ವಳ್ಳಿ ಕೆನೊಂಡಿರು. ಸಿನಿಮಾ ತಯಾರು ಮಲ್ತಿನ ಜಗದೀಶ್ ಅಮೀನ್ ನಡುಬೈಲು, ನಿರ್ದೇಶಕರು ನಿತಿನ್ ರೈ ಕುಕ್ವಳ್ಳಿ, ಪ್ರಸಾದ್ ಕೆಶೆಟ್ಟಿ, ಅರುಣ್ ರೈ ಪುತ್ತೂರು, ಧನ್ಯಾ ಪೂಜಾರಿ, ನೇಹಾ ಕೋಟ್ಯಾನ್ ಸುದ್ದಿ ಕೊಟ್ಟೊಡಿತ್ತರು. ಬಾಂಬೆ ಪ್ಯಾನೆಡ್ ಪ್ರೀಮಿಯರ್ ಶೋ ಅಂಡ್ ಅವೇದು ಜನಗಳು ಮಸ್ತ್ ಎಡ್ಡೆ ರೆಸ್ಪಾನ್ಸ್ ಕೊರಿಯರು 320 ಸೀಟದ ಒಂಜಿ ಥಿಯೇಟರ್ ಹೌಸ್ಫುಲ್ ಆದ್ ಅದೇ ಜನ ಫಿದೈ ಪೋತರು. ಆ ಸಿನಿಮಾಡು ತೂಯಿನ ವೀಕ್ಷಕರು ಭಾರಿ ಪ್ರಶಂಸೆ ಕೊಟ್ಟು ಸಿನಿಮಾ ಎಡ್ಡೆ ಉಂಟು, ವಿಭಿನ್ನತೆ ಉಂಟು ಪಂದು ಪುಗರ್ತೆ ಕೊರಿಯರು. ನಾನು ಎಕ್ಲಿಗೆ ಬೋಡನೆ ನಿಗ್ರಹ ಸಹಕಾರ ಈ ಒಂಚು ವರ್ಷದಲ್ಲ ಏನು ಮಾಡಿದ ನೆಕ್ಸ್ಟ್ ಮಲ್ಪೆರ ಸಾಧ್ಯ ನೆಕ್ಸ್ಟ್ ನಮಗೆ ಓಡಪ್ಪನ ಬೇತೆ ಬೇತೆ ಜಾಣ ಮಲ್ಕೊಂಡು ಬಟ್ ಈ ಸ್ಟೋರಿ ಅಂಚ ಉಂಟು, ಈ ಸ್ಟೋರಿ ಆ ಡೆಪ್ತ್ ಉಂಟು. ಬಟ್ ಲಾಸ್ಟ್ ಒಂಜಿ ಫ್ಯೂ ಇಯರ್ಸ್ ಬೋನ್ ಇಪ್ಪುನ ಒಂಜಿ ಜನಕ್ಲೆ ಇಂಚಿನ ಲೈಕ್ ಅವನುಂಡು ಅವೇ ಪ್ಯಾಟರ್ನ್ ಚಿತ್ರಣ ಇತ್ತೆ ಕಂಟಿನ್ಯೂ ಮಲ್ತೋದಿಲ್ಲ. ಬಾಂಬೆ ಫಸ್ಟ್ ಪ್ರೀಮಿಯರ್ ಎಂಕ್ಲಿಗೆ ಚೂರು ಒಂದಿತ್ತು ಓಕೆ ದೆತ್ತೋನ ರೈಸನ್ ಬಟ್ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಆಫ್ಟರ್ ಇಂಟರ್ವಲ್ ಅಂತೂ ನಿಗ್ಲೆ ಗೂಸ್ ಬಂಪ್ ಕೊರ್ಕೊಂಡು ತನ್ನ புட்டொருது ஒரு ஞானோர்து ஏத் எத்தரகு போவீரு பண்புனேக்கு ವ್ಯಾಸರೆ ಉದಾರ್ಮೆ ಆದುಲ್ಲಿರಂದು ರವಿರಾಜ್ ಕೋಡಿಕಲ್ ಪಂತೆರು ಕುಡ್ಲದ ಶಾರದಾ ವಿದ್ಯಾಲಯಡು ನಡೆದಿನ ಗುರು ಪುಣ್ಣಮೆ ಕಾರ್ಯಕ್ರಮ ಆರು ಉಪನ್ಯಾಸ ಕೊರಿಯರು. ಕುಡ್ಲದ ಕುಡಿಯಲ್ ಬಯಲ್ ಶಾರದಾ ಸಮೂಹ ಬರವು ಸಂಸ್ಥೆಡು ಗುರುವಾರ ಗುರು ಪುಣ್ಣಮೆ ಕಾರ್ಯಕ್ರಮ ಅಟ್ಟಣೆ ಮಲ್ತದಿತ್ತೆರು. ತುಡರ್ ಬೊಲ್ಪು ಪೊತ್ತಾದ ಕಾರ್ಯಕ್ರಮ ಉದಿಪ್ಪನ ಮಲ್ತೆರು. ಶಾರದಾ ಮಾತೆ ಬುಕ ದೇವರ್ನ ಪಟೋಕ್ಲೆಗ್ ಬಿನ್ನೆರು ಪುರ್ಪ ಅರ್ಪಣೆ ಮಲ್ತೆರು. ಇನ್ಫೋಸಿಸ್ ಗ್ರೂಪ್ ಪ್ರಾಜೆಕ್ಟ್ ಮ್ಯಾನೇಜರ್ ರವಿರಾಜ್ ಕೋಡಿಕಲ್ ಪ್ರಧಾನ ಬಿನ್ನೆರಾದು ಉಪನ್ಯಾಸ ಕೊರಿಯರು. ತನ್ನ ಪುಟ್ಟೊಡ್ದು ಒರಿ ಜ್ಞಾನೊಡ್ದು ಏತ್ ಎತ್ತರುಗ್ಲ ಪೋವೇರು ಪನ್ಪುನೆಕ್ ವ್ಯಾಸರೆ ಉದಾರ್ಮೆ ಆದುಲ್ಲೆರು. ನರಮಾಣಿಡ ಏತೆ ಕಲ್ತುಂಡಲ ಜ್ಞಾನ ಕಮ್ಮಿ ಆಪುಜೆ ತನ್ಕ್ಲಿನ ಭಾರಿ ಜ್ಞಾನ ಭಂಡಾರಡ್ದು ವ್ಯಾಸಿರ್ಲ ಜ್ಞಾನದ ಗಣಿ ಆದಿತದ ಅರೆನ ಪುದರಡು ಗುರು ಪುಣ್ಣಮೆ ಆಚರಣೆ ಮಲ್ತೊಂದುಲ್ಲೆರು. ನಮ್ಮ ಧರ್ಮ ಸಂಸ್ಕೃತಿಡು ನಮ್ಮ ಮಲ್ಪುನ ಆಚಾರ ವಿಚಾರಲಿಡ್ದು ನಮ್ಮ ಗುರುಕ್ಲೇನ ಪೂಜೆ ಮಲ್ಪಿನ ಸಾಧ್ಯ ಆಪಣೊಂದು ಬರವು ಕಲ್ಪನಕ್ಲಿಗೆ ರವಿರಾಜ್ ಕೋಡಿಕಲ್ ಪಂಡಿರು. ಶಾರದಾ ಬರವು ಸಂಸ್ಥೆದ ನಿರ್ದೇಶಕರು ಸಮೀರ್ ಪುರಾಣಿಕ್, ತುಳುನಾಡು ಎಜುಕೇಷನಲ್ ಟ್ರಸ್ಟ್ ಕಾರ್ಯಂತಿರು ಪ್ರದೀಪ್ ಕುಮಾರ್ ಕಲ್ಕುರ, ಪ್ರಿನ್ಸಿಪಾಲರು ದಯಾನಂದ ಕಟೀಲ್, ಚಂದ್ರಿಕಾ ಭಂಡಾರಿ, ಒತ್ತು ಪ್ರಿನ್ಸಿಪಾಲರು ಲಕ್ಷ್ಮೀ ಉಡುಪ, ಪಕ್ಕ ಲಕ್ಷ್ಮೀ ಪೈ ಪಾಲ್ದಿತ್ತೊಂಡಿರು. ಶಾಲೆದ ಬರವು ಕಲ್ಪನಾ ಜೋಕುಲು ಗುರು ಪುಣ್ಣಮೆಲೆ ಕೊಡು ಇಸೇಸ ಸಂಕೀರ್ತನೆ ನಡಪಾಯಿರು. ಈ ದಿನ ನಾವು ಯಾರನ್ನು ನಾವು ಗುರು ಎಂದು ನಾವು ಸ್ವೀಕರಿಸಿದ್ದೇವೋ, ಯಾರು ನಮಗೆ ಜೀವನದಲ್ಲಿ ಮೌಲ್ಯಗಳನ್ನು ಕೊಟ್ಟಿದ್ದಾರೋ ಅವರನ್ನು ನಾವು ಪೂಜಿಸುವಂತಹ ದಿನ. ಗುರು ಎನ್ನುವ ಪದದಲ್ಲಿ ಗು ಮತ್ತು ರು ಎಂಬ 2 ಅಕ್ಷರಗಳಿವೆ. ಗುಕಾರಶ್ಚ ಅಂಧಕಾರಸ್ತು ಋಕಾರಃ ತಾನ್ನಿರೋಧಕಂ ಅಂತ ಹೇಳ್ತಾರೆ. ಅಂದರೆ ಗು ಎಂಬ ಅಕ್ಷರ ಕತ್ತಲೆಯನ್ನು ತೋರಿಸಿದ್ರೆ ರು ಎಂಬ ಅಕ್ಷರ ಅಲ್ಲಿ ಬೆಳಕನ್ನು ತೋರಿಸಿದೆ. ಅಂದರೆ ಅಜ್ಞಾನವೆಂಬ ಕತ್ತಲೆಯಿಂದ ಹೊರಟು ಜ್ಞಾನವೆಂಬ ಬೆಳಕಿನ ಕಡೆಗೆ ನಮಗೆ ಮಾರ್ಗದರ್ಶನ ತೋರಿಸುವವರೇ ಗುರು. ಇನ್ನು ಮುಂದಕ್ಕೆ ಕಾಲೇಜು ವಿದ್ಯಾಭ್ಯಾಸ, ತದನಂತರ ಉನ್ನತ ವ್ಯಾಸಂಗ, ತದನಂತರ ಮತ್ತೆ ಜೀವನದ ವ್ಯಾಸಂಗ. ಇದು ಎಲ್ಲದಕ್ಕೆ ನಿಮಗೆ ಮಾರ್ಗದರ್ಶಿಯಾಗಿ ಇರುವಂಥವರು ತಂದೆ ತಾಯಿಯ ನಂತರ ಇರುವುದಿದ್ದರೆ ಅದು ಗುರು. ಧರ್ಮ ಮಾರ್ಗಕ್ಕೆ ನಿಮ್ಮ ಧರ್ಮದಲ್ಲಿರುವಂಥ ಯತಿಶ್ರೇಷ್ಠರುಗಳು, ನಮ್ಮ ಸಂಸ್ಕೃತಿಯಲ್ಲಿರುವಂಥದ್ದು. ಈ ಪರಮೋಚ್ಚವಾದಂಥ ಗೌರವವನ್ನು ಇವತ್ತು ಫಾದರ್ಸ್ ಡೇ, ಮದರ್ಸ್ ಡೇ ಏನೇನೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಏನು ಹೇಳ್ತಾರೆ, ವೈಬ್ರೇಟ್ ಏನೇನೋ ಸಂಭ್ರಮಿಸ್ತಾರೆ. ಈ ಎಲ್ಲ ಚಿಂತನೆಗಳು ಸನಾತನ ಸಂಸ್ಕೃತಿಯ ಭಾರತೀಯ ಜೀವನ ಧರ್ಮದಲ್ಲಿ ಅದು ಅಡಕವಾಗಿತ್ತು. ಹೊಸತು ಯಾವುದೂ ಇಲ್ಲ. ಮಿಸ್ ಅಂಡ್ ಮಿಸಸ್ ಮಂಗಳೂರು ದೀವಾ ಮಿಡಲ್ ಈಸ್ಟ್ 2025 ಅಂತಾರಾಷ್ಟ್ರೀಯ ಸೌಂದರ್ಯ ಪ್ರದರ್ಶನ ಪಂತನು ದುಬೈಡ್ ನವೆಂಬರ್ ತಿಂಗಳೊಡು ದಿವೊಂದೊಂದು ಘೋಷನ್ ಈವೆಂಟ್ಸ್ ಮೀಡಿಯಾದ ದೇಚಮ್ಮ ಸುದ್ದಿಕುಟ್ಟೋಡು ತೆರಿಪಾದಿರು. ಘೋಷನ್ ಈವೆಂಟ್ಸ್ ಮೀಡಿಯಾದ ದೇಚಮ್ಮ ಸುದ್ದಿಕುಟ್ಟೋಡು ಪಾತಿರ್ದು ಘೋಷನ್ ಈವೆಂಟ್ಸ್ ಮೀಡಿಯಾ ಬೊಕ್ಕ ಪ್ರಿಯಾ ಫ್ಯಾಷನ್ ದುಬೈದ ನಿಲೆಟ್ ತುಂಬೆ ಮೆಡಿಸಿಟಿ ಅಜ್ಮಾನ್ದ ಜೊತೆ ಸೇರಿಗೆಡು ಮಿಸ್ ಅಂಡ್ ಮಿಸಸ್ ಮಂಗಳೂರು ದೀವಾ ಮಿಡಲ್ ಈಸ್ಟ್ 2025 ಅಂತಾರಾಷ್ಟ್ರೀಯ ಸೌಂದರ್ಯ ಪ್ರದರ್ಶನ ಪಂತನು ನವೆಂಬರ್ ತಿಂಗಳೊಡು ದುಬೈಡ್ ದೀವೊಂದುಂಡು. ಈ ಪಂತಗೂ ಪುದರ್ ಕೊರ್ಪಿನ ಕಾರ್ಯ ಈ ತೊರ್ತುಗೆ ಶುರುವಾತಿನಂದು ಪಂಡೇರು. ತುಳುನಾಡದ ಪೊಂಜೋಲೆಗ್ ವೇದಿಕೆ ಒದಗಾವನದಿಟ್ಟಿಡು ಈ ಸೌಂದರ್ಯ ಪ್ರದರ್ಶನ ಪಂತನು ದೀವೊಂದುಂಡು. ಈ ಪಂತ 2 ವಿಭಾಗಲೇಡು ನಡಪುಂಡು. ಮಿಸ್ ಮಂಗಳೂರು ದೀವಾ ಪಂತುಡು 18-35 ವರ್ಷದುಲೈದ ಮದ್ಮೆ ಆವಂದಿನ ಪೊಂಜೋನಕುಲು ಪಾಲ್ದಿತ್ತುನುಲಿ. ಮಿಸಸ್ ಮಂಗಳೂರು ದೀವಾ ಪಂತುಡು ಮಾತಪ್ರಾಯದ ಮದಿಮೆ ಆಯ್ನ ಪೊಂಜೋನಕುಲು ಪಾಲ್ದಿತ್ತನುಲಿಂದ ದೇಚಮ್ಮ ಪಂಡೇರು. ಪ್ರಿಯಾ ಫ್ಯಾಷನ್ ಯಜಮಾಂದಿ ಪ್ರಿಯಾ ಫೆರ್ನಾಂಡಿಸ್,
ಮಿಸ್ಟರ್ ಯುಎಇ ವಿನ್ನರ್ ಗೌತಮ್ ಬಂಗೇರ, ವಿಷ್ಣುವರ್ಧನ್ ಭಟ್ ಸುದ್ದಿ ಕೊಟ್ಟೊಡಿದ್ದರು. ತುಳುವರಿಗಂತಲ್ಲ, ಕೋಸ್ಟಲ್ ಬೆಲ್ಟ್ಗೆ ಎಲ್ಲ ಇದ್ದಾರೆ. ಇದು ಯುಎಸ್ ಅಲ್ಲಿ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಎಲ್ಲೋ ಕೆನಡಾದವರು ಇದ್ದಾರೆ, ತುಳುವರಿದ್ದಾರೆ. ಸೊ ಇದು ಮ್ಯಾಂಗ್ಳೂರ್ ಟೀಮ್ ಅಂತ ಒಂದು ಟೈಟಲ್ ಇದೆ, ಇದು ಬಂದ್ಬಿಟ್ಟು. ಸೊ ಈ ಕಾಂಪಿಟೇಷನ್ ಮಂಗಳೂರಿಗೆ ಕೋಸ್ಟಲ್ ಬೆಲ್ಟ್ ಅಂತ ಹೆಸರಿದೆ. ಯಾರೆಲ್ಲ ಇಲ್ಲಿ ಟೀನೇಜರ್ಸ್ ಇದ್ದಾರೆ, ಮಿಸ್ಸಸ್ ಕ್ಯಾಟಗರೀಸ್ ಇದ್ದಾರೆ, ಸೊ ಅವರಿಗೆ ಈ ಕಾಂಪಿಟೇಷನ್ ಭಾಗವಹಿಸಬಹುದು. ಫಸ್ಟ್ ಆಫ್ ಆಲ್ ನಾವು ದುಬೈ ಬೇಸ್ ಆಗಿದ್ದೀವಿ. ಸೊ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಇದು ಯಾಕೆ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ರೂಟ್ ಇದೆ. ಸೊ ಮಂಗಳೂರು ನಾವೆಲ್ಲ ಮಂಗಳೂರವರೇ. ಸೊ ಇಲ್ಲಿ ಮಂಗಳೂರವರಿಗೆ ಚಾನ್ಸ್ ಅಂಗನವಾಡಿ ಕೆಲಸದ ಒಟ್ಟಿಗೂ ಬಿಎಲ್ಒ ಕರ್ತವ್ಯ ಮಲ್ಪರ ಸಾಧ್ಯಜಿ ಕರ್ತವ್ಯ ಹಿಡಿದು ಬುಡ್ಪಾಲೆ ಇಜಿಂಡ ಸಿ ಕ್ಲಾಸ್ ಕೆಲಸದಕ್ಲೊಂದು ಲೆಕ್ಕುಗುದೆ ತೊನ್ಲೆಂದು ಕುಡ್ಲನಗರ ಅಂಗನವಾಡಿ ಕಾರ್ಯಕರ್ತರು ಒತ್ತಾಯ ಮಲ್ತದೇರು. ಕುಡ್ಲನಗರದ ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಗುರ್ಕಾರ್ದಿ ಆಶಲತಾ ಎಂವಿ ಕುಡ್ಲಡು ಸುದ್ದಿ ಕೊಟ್ಟಡು ಪಾತಿರ್ದ ಅಂಗನವಾಡಿ ಕೆಲಸದ ಒಟ್ಟಿಗೂ ಕರಿನ 18 ವರ್ಷಲಿಡ್ದು ಬಿಎಲ್ಒ ಕರ್ತವ್ಯನು ಮಲ್ತೊಂದುಪ್ಪನ ಎಂಕ್ಲೆಗ್ ಪ್ರೋತ್ಸಾಹ ಪಣವು ಹೆಚ್ಚ ಮಲ್ಪನ ಬಗಿಟ್ಟು ಪಾಕ ವರ್ಷಲಿಡ್ದು ಕೊರಂದು ಬತ್ತಿನ ಭರವಸೆ ನನಲ ಕೈ ಸೇರ್ದಜೆ ಅಂಚಾದ ನನ್ನ ಬಿಎಲ್ಒ ಕೆಲಸ ಮಲ್ಪರೆ ಎಂಕ್ಲೆಗ್ ಅಸಾಧ್ಯ ಆದಿತ್ತದ ಎಂಕ್ಲೆನು ಕರ್ತವ್ಯ ಹಿಡಿದು ಬುಡುಗಡೆ ಮಲ್ಪಲೆ ಇಜ್ಜೆಂಡ ಸಿ ಕ್ಲಾಸ್ ಕೆಲಸದಕ್ಲೊಂದು ಲೆಕ್ಕುದೆ ತೊನ್ಲೆಂದು ಒತ್ತಾಯ ಮಲ್ತಿರು. ವರ್ಷಗೂ ಬಿಎಲ್ಒ ಕೆಲಸಗೂ 7,000 ರೂಪಾಯಿ ಪ್ರೋತ್ಸಾಹ ಪಣವು ಕೊರಂದುಂಡು ಅಂಡ ಕೈಡ್ದು ದುಡ್ಡು ಖರ್ಚು ಮಲ್ತದ ಈ ಕೆಲಸ ಮಲ್ಪನ ಸ್ಥಿತಿಗತಿ ಎಂಕ್ಲೆನವು ಆದುಂಡು. ರಾಜಕುರ್ಪ ಪಂಡ ಪ್ರೋತ್ಸಾಹ ಪಣವು ಹೆಚ್ಚ ಮಲ್ಪನ ಭರವಸೆ ಮಾತ್ರ ತಿಕ್ಕೊಂದುಂಡು ಅರ್ಧೂರಿಯರು. ಮುಖ್ಯ ಓಟದ ಇಲಾಖೆರ್ದು ಸಿ ಕ್ಲಾಸ್ ಬೇಲದಕ್ಲಿನ ಬಿಎಲ್ಒ ಕರ್ತವ್ಯಗೂ ದಿಯೋಡುಂದು ಆದೇಶ ಆತಂಡು ಅಂಡ ಕುಡ್ಲನಗರಗೂ ಸಂಬಂಧಪಟ್ಟಿನಂಚ ವಿಧಾನಸಭಾ ಕ್ಷೇತ್ರೊಡ್ಡೆ ಸಿ ಕ್ಲಾಸ್ ಬೇಲದಕ್ಲಿನ ಪಟ್ಟಿ ಎಂಕ್ಲೆಡ್ದು ದೆತ್ತೊಂದಿತ್ತಂಡಲ ವಿಎ ಹೆಚ್ಚಿನ ಕಡಿಟ್ ಸಿ ಕ್ಲಾಸ್ ಕೆಲಸದಕ್ಲಿನ ಪಟ್ಟಿನ ಸುಮಾರು ಮಲ್ತದು ಒತ್ತಾಯುಡೆ ಅಂಗನವಾಡಿ ಕಾರ್ಯಕರ್ತರಿಗೂ ಬಿಎಲ್ಒ ಕರ್ತವ್ಯದ ಆದೇಶ ಕೊಡ್ತಿರು. ಈ ಸರ್ತಿ ಅಂಗನವಾಡಿ ಕಾರ್ಯಕರ್ತರು ಬಿಎಲ್ಒ ಕೆಲಸ ಮಲ್ಪರೆ ಸಾಧ್ಯ ಇಜ್ಜಿಂದು ಸಂಘದ ಗುರ್ಕಾರ್ದಿ ಆಶಲತಾ ಎಂಬಿ ತೆರಿಪಾಯರು. ನಮಗೆ ಪ್ರೋತ್ಸಾಹಧನ ಹೆಚ್ಚು ಮಾಡ್ತೇವೆ ಅಂತೇಳಿ ಅಧಿಕಾರಿಗಳು ಸುಳ್ಳು ಭರವಸೆಯನ್ನು ನೀಡುತ್ತಾ ನಮ್ಮನ್ನು ಇದುವರೆಗೆ ದುಡಿಸ್ತಾ ಬಂದಿದ್ದಾರೆ. ಪ್ರೋತ್ಸಾಹಧನ ಕನಿಷ್ಠ ಒಂದು 15,000 ವಾರ್ಷಿಕವಾಗಿ ನೀಡಬೇಕು, ಇಲ್ಲದಿದ್ದರೆ ನಾವು ಸಾಮೂಹಿಕವಾಗಿ ಬಿಎಲ್ಒ ಕೆಲಸಕ್ಕೆ ರಾಜೀನಾಮೆ ನೀಡ್ತೇವೆ ಅಂತ ಹೇಳಿ ಬಂದಿದ್ದೇವೆ. ಆದರೆ ಇತ್ತೀಚೆಗೆ ಬಂದ ಒಂದು ಆದೇಶ ಅಂತ ಹೇಳಿದರೆ ಮುಖ್ಯ ಚುನಾವಣಾ ಇಲಾಖೆಯಿಂದ ಸಿ ದರ್ಜೆ ನೌಕರರನ್ನು ಈ ಬಿಎಲ್ಒ ಕೆಲಸಕ್ಕೆ ನೇಮಿಸಬೇಕಂತ ಹೇಳಿ. ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಸಿ ದರ್ಜೆ ನೌಕರರನ್ನಂತೇಳಿ ಅವರನ್ನೆಲ್ಲ ಅಲ್ಲಿ ಬದಿಗಿಟ್ಟು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರನ್ನು ಹೊಸದಾಗಿ ಇದುವರೆಗೆ ಇಲ್ಲದ ಬಿಎಲ್ಒ ಅಂಗನವಾಡಿ ಕಾರ್ಯಕರ್ತೆಯರನ್ನು ಕೂಡ ಬಿಎಲ್ಒ ಕೆಲಸಕ್ಕೆ ನೇಮಿಸ್ತಾ ಇದ್ದಾರೆ. ಒಡಿಪು ಜಿಲ್ಲೆದ ಶ್ರೀ ಕ್ಷೇತ್ರ ಶಂಕರಪುರ ಶ್ರೀ ಸಾಯಿ ಮುಖ್ಯ ಪ್ರಾಣ ಕಾಳಭೈರವ ದೇವಸ್ಥಾನಡು ಗುರು ಪುಣ್ಯಮದ ಉಚ್ಚಯ ಗುರುವಾರ ನಡೆತಂಡು ಶ್ರೀ ಸಾಯಿ ಈಶ್ವರ ಗುರು ಜೆರೆಗ್ ಗುರುವಂದನೆ ಸಂದಾಯರು. ಒಡಿಪು ಜಿಲ್ಲೆದ ಶ್ರೀ ಕ್ಷೇತ್ರ ಶಂಕರಪುರ ಶ್ರೀ ಸಾಯಿ ಮುಖ್ಯ ಪ್ರಾಣ ಕಾಲಭೈರವ ದೇವಸ್ಥಾನಡು ಗುರು ಪುಣ್ಯಮದ ಉಚ್ಚಯ ಬೊಕ್ಕ ಸಾಯಿ ದರ್ಬಾರ್ 2025 ಪಂಪನ ಕಾರ್ಯಕ್ರಮ ಅಟ್ಟಣೆ ಆದಿತ್ತಂಡು. ಶ್ರೀ ಸಾಯಿ ಈಶ್ವರ ಗುರುಜಿಯರಿಗೆ ಒಲಿ ದಿನ ಶ್ರೀ ಸಾಯಿನಾಥೀರ್ನ ಪುಣ್ಯ ಕ್ಷೇತ್ರಡು ಒಟ್ಟು 3 ದಿನ ನಡೆತಿನ ಕಾರ್ಯಕ್ರಮಟ್ಟು ಗುರು ಪುಣ್ಯಮದ ದಿನ ಗುರುವಾರ ಕಾಂಡೆ ಪಂಚಾಮೃತಾಭಿಷೇಕ ನಡಪಾದ ಅಲಂಕಾರ ಪೂಜೆ ಬೊಕ್ಕ ಪಾದುಕಾ ಪೂಜೆ ಮಲ್ತಿರು. ಶ್ರೀ ಸತ್ಯಸಾಯಿ ಸೇವಾ ಸಮಿತಿ ಬವಲಾಡಿ ಬೀಜೂರು ಮುಕ್ಲಿಡ್ದ ಭಕ್ತಿ ಪದ ಪಂಪನ ಕಾರ್ಯಕ್ರಮ ದೇದಿತ್ತೆರು. ಶ್ರೀ ಸಾಯಿ ಈಶ್ವರ ಗುರೂಜಿಯರನ್ನು ಎತ್ಕೊಂಡು ಶಿಷ್ಯರಾದಪ್ಪನ ವಿಘ್ನೇಶ್ ಪಾದಪೂಜೆ ಮಲ್ತಿರು. ಶ್ರೀ ಸಾಯಿ ಈಶ್ವರ ಗುರೂಜಿಯರಿಗೆ ಗುರುವಂದನೆ ಸಂದಾಯರು. ಮಾತಾ ಶಿಷ್ಯರು ಭಕ್ತರು ಸೇರ್ದು ಮಾಮಲ್ಲ ಮಾಲೆ ಪಾಡ್ದು ತರೆಕ್ ಪುರ್ಪದ ಅಭಿಷೇಕ ಮಲ್ತದು ಗುರುವಂದನೆ ಬಾರಿ ಸಂಭ್ರಮಡು ನಡೆತಂಡು. ಗುರೂಜಿಯರು ಭಕ್ತರಿಗೂ ಗುರುಪ್ರಸಾದ ಕೊರಿಯರು. ಶ್ರೀ ಸಾಯಿ ಮುಖ್ಯ ಪ್ರಾಣ ಕಾಲಭೈರವ ದೇವಸ್ಥಾನದ ಆಡಳಿತ ಮಂಡಳಿ ಗುರುಕಾರ್ಯರು ಸುಧಾಕರ್ ಶೆಟ್ಟಿ, ಟ್ರಸ್ಟಿಲಾಯಿನ ವಿಶ್ವನಾಥ ಸುವರ್ಣ, ಶ್ರೀಮತಿ ಸ್ಮಿತಾ ಪ್ರವೀಣ್, ಶ್ರೀಮತಿ ಗೀತಾಂಜಲಿ ಸುವರ್ಣ, ಕಿರಣ್ ಜೋಗಿ, ಟ್ರಸ್ಟ್ ಕಾರ್ಯಂತರು ಸತೀಶ್ ದೇವಾಡಿಗ, ಭಕ್ತರು, ಅಭಿಮಾನಿಲು, ಸೇವಾದಳದ ಸದಸ್ಯರು ಈ ಪೊರ್ತುಡಿತ್ತರು. ವಿದ್ವಾನ್ ದಾಮೋದರ ಶರ್ಮಾ ಬಾರ್ಕೂರು ಕಾರ್ಯಕ್ರಮ ಸುಧಾರ್ತಿರು. ಮಧ್ಯಾಹ್ನ ಮಹಾಪೂಜಾದು ನೂಪಪ್ರಸಾದ ನಡೆತಂಡು.
ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲೆಟ್ಟು ಕಟೀಲು ಸರಸ್ವತಿ ಸದನುಡು 21ನೇ ವರ್ಷದ 7 ದಿನದ ಕಟೀಲು ತಾಳಮದ್ದಳಿ ಸಪ್ತ ಪಾಂಡವಾನಂ ಧನಂಜಯ ನಡೆತೊಂದುಂಡು 4ನೇ ದಿನ ಗುರುವಾರ ದೇವಿದಾಸ ಬೊಕ್ಕ ಹಳಸಿನಹಳ್ಳಿ ನರಸಿಂಹಶಾಸ್ತ್ರಿ ಬರೆತಿನ ಗೀತೋಪದೇಶ ಶರಶಯ್ಯೆ ಪ್ರಸಂಗದ ಕೂಟ ಮೂಡಿದು ಬತ್ತಂಡು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ನಿಲೆಟ್ಟು ಕಟೀಲು ಸರಸ್ವತಿ ಸದನುಡು 21ನೇ ವರ್ಷದ 7 ದಿನದ ಕಟೀಲು ತಾಳಮದ್ದಳಿ ಸಪ್ತ ಪಾಂಡವಾನಂ ಧನಂಜಯ ನಡೆತೊಂದಿದ್ದು 4ನೇ ದಿನದ ಕೂಟುಡು ಗುರುವಾರ ಬಯ್ಯಗು ಕಟೀಲು ಶ್ರೀ ಕಮಲಾದೇವಿ ಪ್ರಸಾದ ಆಸರಣ್ಯರು ಕಲಾವಿದರಿಗೂ ಕಟೀಲು ಶ್ರೀ ದುರ್ಗೆನ ಶೇಷ ವಸ್ತ್ರ ಪಾಡ್ದು ಬೊಕ್ಕ ಕಟೀಲ್ದ ಯಕ್ಷ ಪತ್ರಿಕೆ ಕೊಡ್ದು ಎತ್ಕೊಂಡೆರು. 4ನೇ ದಿನ ಪ್ರದೀಪ್ ಕುಮಾರ್ ಗಟ್ಟಿ ಬೊಕ್ಕ ರಮೇಶ್ ಭಟ್ಟ ಪುತ್ತೂರು ಮಕ್ಕಳಿನ ಭಾಗವತಿಕೆಡು ದೇವಿದಾಸ ಬೊಕ್ಕ ಹಲಸಿನಹಳ್ಳಿ ನರಸಿಂಹಶಾಸ್ತ್ರಿ ಬರೆತಿನ ಗೀತೋಪದೇಶ ಸರಶಯ್ಯೆ ಪ್ರಸಂಗದ ಕೂಟ ಮೂಡ್ದು ಬತ್ತಂಡು. ಅಕೆರಿದ ದಿನ ಒಂಜೆ ಬುಡ್ದು ನಿಚ್ಚಲ ಬಯ್ಯಗ್ 4 ಗಂಟೆಗೆ ತಾಳಮದ್ದಳಿ ಸಪ್ತ ಶುರುವಾಪುಂಡು. 5ನೇ ದಿನ ಶುಕ್ರವಾರ ಪಾಂಡೇಶ್ವರ ವೆಂಕಟ ಬರೆತಿನ ಗಾಂಡೀವ ನಿಂದನೆ ಪ್ರಸಂಗದ ಕೂಟ ನಡೆತೊಂದುಂಡು. ಆಜಿನ ದಿನ ಶನಿವಾರ ಶ್ರೀಧರ ಡಿಎಸ್ ಬರೆತಿನ ಆದಿನಾರಾಯಣ ದರ್ಶನ ಪ್ರಸಂಗದ ಕೂಟ ಅಟ್ಟಣೆ ಮಲ್ತದಿತ್ತೇರು. ನಿಮ್ಮನ್ನು ಹೇಗೆ ಕಾಣಬೇಕು ಅಂತ ನನಗೆ ಗೊಂದಲ. ಯಾಕಪ್ಪ? ಯಾಕಂದ್ರೆ ಒಂದು ಸಮಯದವರೆಗೆ ಒಂದು ಭೀಷ್ಮ, ಒಂದು ಆ ಸಮಯದ ನಂತರ ಇನ್ನೊಂದೇ ಬೇರೆ ಭೀಷ್ಮ. ಹೌದಾ? ಯಾಕಂದ್ರೆ ಯಾವ ಅರ್ಥದಲ್ಲಿ ಆ ಮಾತು ನಿನ್ನಿಂದ ಹೊರ ಬಂತೋ ಗೊತ್ತಾಗುತ್ತೆ. ಸಮಯದವರೆಗೆ ಧರ್ಮದ ಸಾಕಾರ ಮೂರ್ತಿಯಾಗಿ ನೀವು ಈ ಚಂದ್ರವಂಶಕ್ಕೆ ಆದರ್ಶರಾಗಿದ್ದವರು ಒಂದು ಸಮಯ ನಂತರ ಆದರ್ಶ ಮರೆಯಾಯಿತು ಎಂಬ ಭಾವ. ತಂದೆ ಅಳಿದ ಮೇಲೆ, ಪಾಂಡು ಮಹಾ ಚಕ್ರವರ್ತಿ ಅಳಿದ ಮೇಲೆ ನಮ್ಮನ್ನು ನಮ್ಮ ತಾಯಿ ಅಸ್ತಿನಪುರಕ್ಕೆ ಋಷಿಗಳೊಡನೆ ಬಂದು ನಿಮ್ಮ ಕಾಲಬುಡಕ್ಕೆ ಹಾಕುವಾಗ ನೀವು ಒಪ್ಪದಿದ್ರೆ ನಮಗೆ ಅಸ್ತಿನೆಯಲ್ಲಿ ಜಾಗವೇ ಇರಲಿಲ್ಲ. ಅಸಹಾಯಕತೆ ಆ ಕಾಲದಲ್ಲಿ. ಋಷಿವಾಕ್ಯ ಪ್ರಮಾಣ, ಋಷಿಗಳು ಆಪ್ತರು ಎಂಬಂತಹ ದೃಷ್ಟಿಯಲ್ಲಿ ನೋಡಿದವರು ನೀವು. ಹಾಗಾಗಿ ಋಷಿಗಳಲ್ಲಿ ಯಾವತ್ತೂ ಸತ್ಯವೇ ಬರುತ್ತದೆ, ಅಸತ್ಯ ಬರುವುದಿಲ್ಲ ಎಂಬ ದೃಷ್ಟಿಯಿಂದ ಪಾಂಡವಿನ ಮಕ್ಕಳು ಇವರು ಎಂಬುದಾಗಿ ಅಸ್ತಿನಿಗೆ ಒಳಗೆ ಸೇರಿಸಿದವರು ಕೌರವರೇ. ನೀವು ಸಹ ಆ ಸಂದರ್ಭದಲ್ಲಿ ಲೋಕದಲ್ಲಿ ನಿಮ್ಮನ್ನು ಪಾಂಡವರಾಗಿ ಗುರುತಿಸಬೇಕು, ಪಾಂಡವಿನ ಮಕ್ಕಳಾಗಿ ಗುರುತಿಸಬೇಕು ಅಂತ ಪಾಂಡವರು ಅಂತ ನಾನಂದದ್ದೇ ರೂಢಿ ಆಯ್ತು. ಅದಕ್ಕೆ ತಪ್ಪು ಅಂತ ನಾನು ಹೇಳುವುದಿಲ್ಲ. ಯಾಕಂದ್ರೆ ನಾವು ಬರುವವರೆಗೆ ಧಾರ್ತರಾಷ್ಟ್ರರೇ ಇದ್ದುದರಿಂದ ಕೌರವ ಅಂತ ಹೆಸರು ಬಂದು ಹೋಯ್ತವ್ರಿಗೆ, ಕೌರವರು. ಆನಂತರ ಪ್ರತ್ಯೇಕಿಸಬೇಕಿದ್ರೆ ಹೆಸರು ಬೇರೆ ಆಗಬೇಕೆಂಬ ದೃಷ್ಟಿಯಿಂದ ಪಾಂಡವರು ಅಂತ ಕರೆದ್ರು. ಅದಲ್ಲ ಮಗು, ಬರೀ ಕೌರವರು ಅಂತ ನಿನ್ನನ್ನು ಹೇಳ್ತಾ ಇದ್ರೆ ಹೌದು ಅಲ್ವ ಅನ್ನುವ ಸಂಶಯ ಬರ್ತದೆ. ಪಾಂಡವರೇ ಅಂತ ನಾನು ಹೇಳಿದ್ರೆ ಅಲ್ಲ ಅನ್ನೋರು ಬೇರೆ ಯಾರಿರ್ಲಿಲ್ಲ. ಇಲ್ಲ, ಪಾಂಡವರು ಕೌರವರೇ, ಹಾಗಾಗಿರ್ಲಿ ಅಂತ. ಹಾಗಾಗಿ ಅಲ್ಲಿಂದ ನಮ್ಮನ್ನು ಸೇರಿಸಿಕೊಂಡು ಹೇಗೆ ಕೌರವರೆನಿಸಿದವರಿಗೆ ನಿಮ್ಮ ತೊಡೆಯಲ್ಲಿ ಎಡೆ ಕೊಟ್ಟರೋ ಆ ತೊಡೆಯಲ್ಲಿ ನಮಗೂ ಎಡೆ ಕೊಟ್ಟಿದ್ದೀರಿ. ನೀವು ಲಾಲಿಸಿದ್ದೀರಿ, ಪಾಲಿಸಿದ್ದೀರಿ. ಆ ಸಂದರ್ಭದ ಸಂತೋಷವನ್ನು ಮತ್ತೆ ಯಾಕೆ ನೆನಪಿಸ್ತೀಯೋ? ಇಡೀಗ ಇನಿತಾ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ವೆ.